ಬೆಳ್ತಂಗಡಿ ತಾಲೂಕಿನ ಕನ್ಯಾಡಿ ಎಂಬಲ್ಲಿ ಪರಿಶಿಷ್ಟ ಪಂಗಡದ ದಿನೇಶ್ ಹತ್ಯೆಯ ಆರೋಪಿ ಕೃಷ್ಣ ನಾಯರ್ನನ್ನ ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆಯನ್ವಯ ಕಠಿಣ ಕ್ರಮ ಹಾಗೂ ಪರಿಹಾರ ನೀಡಬೇಕೆಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಿಎಸ್ಪಿ ಆಗ್ರಹಿಸಿದೆ। ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿ ಕಾಂತಪ್ಪ ಆಲಂಗಾರ್ ಅವರು ಮೃತ ದಿನೇಶ್ ರವರಿಗೆ ಪತ್ನಿ 3 ಸಣ್ಣ ಮಕ್ಕಳು ಹಾಗೂ ಅವರ ವಯಸ್ಸಾದ ತಾಯಿಯ ಜೊತೆಯಲ್ಲಿ ವಾಸಿಸುತ್ತಿದ್ದಾರೆ। ದಿನೇಶ್ ಹತ್ಯೆಗೆ ಒಳಗಾಗಿದ್ದರಿಂದ ಅವರ ಕುಟುಂಬದ ಜೀವನ ಸಾಗಿಸುವುದು ಬಹಳ ಚಿಂತಾಜನಕವಾಗಿದೆ ಹಾಗೂ 3 ಮಕ್ಕಳ ಶಿಕ್ಷಣದ ಖರ್ಚು ವೆಚ್ಚ ಭರಿಸಲು ಅವರ ಕುಟುಂಬಕ್ಕೆ ಅಸಾಧ್ಯವಾಗಿದೆ। ಮೃತ ದಿನೇಶ್ ಕುಟುಂಬದವರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕಾಗಿದೆ ಎಂದು ಹೇಳಿದರು। ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ಇಲ್ಲಿ ರಾಜ್ಯ ಸರ್ಕಾರ ಕೂಡ ಬಿಜೆಪಿ ಆಗಿದೆ। ಇಡೀ ದೇಶದಲ್ಲಿ ಇಂದು SC ST OBC ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರು ಹಾಗೂ ಇಲ್ಲಿ ಮೂಲ ನಿವಾಸಿಗಳಿಗೆ ದೌರ್ಜನ್ಯಗಳು ನಿರಂತರವಾಗ್ತದೆ, ಕೊಲೆ ಹಲ್ಲೆಗಳು ನಿರಂತರವಾಗಿ ನಡೀತಾ ಇದೆ। ಇಂತಹ ಘಟನೆಯಲ್ಲಿ ಬಿಜೆಪಿಯ ಅಂಗಸಂಸ್ಥೆಗಳಾದ ಸಂಘ ಪರಿವಾರದ ಬಜರಂಗ ದಳ, ಶಿವಸೇನೆ ಹಾಗೂ ಕೆಲವು ಬಿಜೆಪಿ ಮುಖಂಡರುಗಳು ಕೂಡ ಕೆಲವು ಕಡೆ ಇಂಥ ಗಲಾಟೆಗಳನ್ನು ಎಬ್ಬಿಸಿ ಎಲ್ಲ ಕಡೆಯಲ್ಲಿ ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ। ಈ ಸಂದರ್ಭದಲ್ಲಿ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಕೂಡ ಹರ್ಷ ಎಂಬವರಿಗೆ ಹಲ್ಲೆ ಮಾಡಿ ಅದನ್ನು ಕೂಡ ಒಂದು ಹೆಣದ ಹೆಸರಲ್ಲಿ ಹೆಣದ ರಾಜಕೀಯವನ್ನು ಕರ್ನಾಟಕದ ಬಿಜೆಪಿ ಸರ್ಕಾರ ಮಾಡುತ್ತಿದೆ। ಇತ್ತೀಚೆಗೆ ನಾವು ಧರ್ಮಸ್ಥಳದ ಕನ್ಯಾಡಿಯಲ್ಲಿ ಅಲ್ಲಿ ಒಂದು ಹತ್ಯೆ ಘಟನೆ ಆಗಿದೆ। ಅದಕ್ಕೆ ನಮ್ಮ ದಕ್ಷಿಣ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕನ್ಯಾಡಿಯಲ್ಲಿ ವಾಸಿಸಿದ್ದ ಒಂದು ಪರಿಶಿಷ್ಟ ಸಮುದಾಯದ ದಿನೇಶ ಎಂಬವರನ್ನು ಬಜರಂಗ ದಳದ ಮುಖಂಡ ಹಾಗೂ ಬಿಜೆಪಿಯ ಕಾರ್ಯಕರ್ತ ಹಲ್ಲೆ ಮಾಡಿದ್ದಾರೆ। ಈ ದೌರ್ಜನ್ಯ ಒಂದು ಮಾರಣಾಂತಿಕವಾಗಿ ಹೊಡೆದು ಹತ್ಯೆ ಮಾಡಿದ್ದು ಬಹುಜನ ಸಮಾಜ ಪಾರ್ಟಿ ಖಂಡಿಸುತ್ತದೆ। ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ದಾಸಪ್ಪ ಎಡಪದವು, ಜಿಲ್ಲಾ ಸಂಯೋಜಕ ಗೋಪಾಲ್ ಮುತ್ತೂರು, ಜಿಲ್ಲಾ ಉಪಾಧ್ಯಕ್ಷ ದೇವಪ್ಪ ಬೋಧ್ ಮತ್ತಿತರರು ಉಪಸ್ಥಿತರಿದ್ದರು।